ಹಾಯ್ ಗೈಸ್, ಎಂತ ಗೊತ್ತುಂಟಾ, ಇವತ್ತು ನಾನು ತುಂಬಾ ಟೈಮ್ ಇಂದ ರೀಲ್ಸ್ ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಒಂದು ಫುಡ್. ಸೊ ಅದನ್ನ ಟ್ರೈ ಮಾಡುವ ಅಂತ ಅದನ್ನ ಎಲ್ಲಿಂದ ಸರ್ಚ್ ಮಾಡಿ ಎಲ್ಲ ಆರ್ಡರ್ ಮಾಡಿದ್ದೀನಿ. ಸೊ ನಿಮ್ಗೆ ಈಗ ಅದನ್ನ ತೋರಿಸ್ತೀನಿ ಅಂತ. ಸೊ ಅದೀಗ ಫೈನಲಿ ನನ್ನ ಕೈಯಲ್ಲಿ ಉಂಟು. ಅದು ಕ್ರೀಮ್ ಚೀಸ್ ಮತ್ತೆ ಟ್ಯಾಲಪೀನೋ ಮತ್ತೆ ಇದು. ಸೊ ಲೆಟ್ಸ್ ಟ್ರೈ ಅಲ್ಲ. ಸೊ ಇದನ್ನ ಈಗ ವಾಶ್ ಮಾಡ್ಕೊ ಬಂದಿದ್ದೀನಿ. ಇದ್ರ ಒಳಗಡೆದೆಲ್ಲ ತೆಗಿಬೇಕು. ಗೊತ್ತಿಲ್ಲ, ವಿಡಿಯೋಸ್ ನೋಡಿದ್ದು ಎಲ್ಲದು ಸಹ ಟ್ರೈ ಮಾಡಬಾರ್ದು, ಬಟ್ ಒಂದು ಎಕ್ಸೈಟ್ಮೆಂಟ್. ಸೊ ಫೈನಲಿ ಇದು ಫುಲ್ ಖಾಲಿ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಮಾತ್ರ ಮಿಸ್ಸಿಂಗ್ ಆಗಿದೆ, ಅದು ಲೆಮನ್. ಸೊ ಇದರೊಳಗಡೆ ಫಿಲ್ ಮಾಡಿ, ಇದು 2 3 ಟೇಸ್ಟ್ ಒಳ್ಳೇದುಂಟು. ಅದು ಚೀಸ್ ಮಿಡ್ಲಲ್ಲಿ ಕ್ರಂಚಿಯಾಗಿ. ಲಾಸ್ಟ್ ಬೈಟ್. ಸೊ ನಾನು ಅನ್ಕೊಂಡಿದ್ದೊಂದು ಟ್ರೈ ಮಾಡಿದೆ. ಅದು ಸರಿ ಕ್ಲೀನ್ ಮಾಡಿಲ್ಲ, ಬಟ್ ನೈಸ್. ಇಟ್ ವಾಸ್ ನೈಸ್. ಲವ್ ಯು. ನೆಕ್ಸ್ಟ್ ಎಂತಾದ್ರೂ ಟ್ರೈ ಮಾಡ್ಲಿಕ್ಕೆ ಅನ್ಸಿದ್ರೆ ಮಾಡ್ತೇನೆ, ಆಯ್ತಾ? ಅಲ್ಲಿವರೆಗೂ ಲವ್ ಯು ಆಲ್.